ಪಲಿ 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 ಪಯ ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು. ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ನಿಖಿಲಿನ ಮಾತು ಮೂಕಿಡಿದುಕೊಂಡು ಹೊಸಕುರಲ್ದ ಇನಿತ ಸುದ್ದಿಗೊಂಚಲ್ನ ಶುರು ಮಲ್ತೊಂದುಲ್ಲ. ಸುದ್ದಿಗೊಂಚಲಿಗೆ ಸ್ವಾಗತ. ಸೋಮೇಶ್ವರ ಪುರಸಭೆ ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಬೊಕ್ಕ ಜೀವನೋಪಾಯ ಇಲಾಖೆದ ಒಟ್ಟು ಸೇರಿಗೆಡು ದೀನ್ ದಯಾಳ್ ಅಂತ್ಯೋದಯ ಯೋಜನೆ ರಾಷ್ಟ್ರೀಯ ನಗರ ಜೀವನೋಪಾಯ ಅಭಿಯಾನದ ಡೇನಲ್ಮಿ ಯೋಜನೆಡು ಬೀದಿ ಬದಿ ವ್ಯಾಪಾರಿಗಳಿಗೆ ಬೆಂಬಲ ಉಪಘಟಕದ ಬೇತೆ ಬೇತೆ ಸೌಲಭ್ಯದ ಬಗೆಟ್ ಬೀದಿ ನಾಟಕದ ಮೂಲಕ ಮಾಹಿತಿ ಕಾರ್ಯಕ್ರಮನ ಸೋಮೇಶ್ವರ ಪುರಸಭಾ ವಟಾರಡು ಗುರುವಾರ ಅಟ್ಟನೆ ಮಲ್ತದಿದ್ದರು. ಸೋಮೇಶ್ವರ ಪುರಸಭೆ ಕುಡ್ಲ ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಬೊಕ್ಕ ಜೀವನೋಪಾಯ ಇಲಾಖೆದ ಒಟ್ಟು ಸೇರಿಗೆಡು ದೀನ್ ದಯಾಳ್ ಅಂತ್ಯೋದಯ ಯೋಜನೆ ರಾಷ್ಟ್ರೀಯ ನಗರ ಜೀವನೋಪಾಯ ಅಭಿಯಾನ ಡೇನಲ್ಮದ ಸಾಧಿಭರಿತ ವ್ಯಾಪಾರಿಗಳಿಗೆ ಬೆಂಬಲ ಉಪಘಟಕದಡಿ ಬೇತೆ ಬೇತೆ ಸೌಲಭ್ಯದ ಬಗೆಟ್ ಬೀದಿ ನಾಟಕದ ಮೂಲಕ ಮಾಹಿತಿ ಕಾರ್ಯಕ್ರಮನ ಸೋಮೇಶ್ವರ ಪುರಸಭಾ ವಟಾರಡು ಗುರುವಾರ ಅಟನೆ ಮಾಡಿದ್ದಾರೆ. ಸೋಮೇಶ್ವರ ಪುರಸಭಾ ವ್ಯಾಪ್ತಿದ ತಾದಿಬಾರಿ ವ್ಯಾಪಾರಸ್ಥರಿಗೆ ಪಿಎಂ ಸ್ವಾನಿಧಿ ಯೋಜನೆ ತಿಕ್ಕುನ ಸೌಲಭ್ಯದ ಮಾಹಿತಿ ಕೊರಿಯರೆಗಾದ ಬೀದಿ ನಾಟಕ ನಡಪಾಯಿರು. ನಾವು ಕನಸ ಕಟ್ಟುತ್ತೇವಾ, ನಾವು ಮನಸ ಕಟ್ಟುತ್ತೇವಾ, ನಾವು ಕನಸ ಕಟ್ಟುತ್ತೇವಾ, ನಾವು ಮನಸ ಕಟ್ಟುತ್ತೇವಾ. ಆ ಆ ಆ ಹಾಡ ಬರೆಯುತ್ತೇವಾ, ಈ ನೆಲಕ ಹಾಡ ಬರೆಯುತ್ತೇವಾ. ಕಟ್ಟುತ್ತೇವ ನಾವು ಕಟ್ಟುತ್ತೇವ ನಾವು ಕಟ್ಟೆ ಕಟ್ಟುತ್ತೇವಾ. ಒಡೆದ ಮನಸ್ಸುಗಳ ಕಂಡ ಕನಸುಗಳ ಕಟ್ಟೆ ಕಟ್ಟುತ್ತೇವಾ, ನಾವು ಕನಸ ಕಟ್ಟುತ್ತೇವಾ, ನಾವು ಮನಸ ಕಟ್ಟುತ್ತೇವಾ. ಇನ್ನೆಟ್ಟು ಕೋಡೆಬೊಕ್ಕ ಇನಿ ಪನ್ಪಿನ ಪುದರಡು ಬೀದಿ ಬದಿ ವ್ಯಾಪಾರಸ್ಥರ್ನ ಬದುಕು ಕೋಡೆ ಎಂಚ ಇತ್ತುಂಡು ಇನಿ ಎಂಚ ಉಂಡು ಪನ್ಪಿನ ತೆರಿಪಾದ ಇನಿ ಪ್ರಸ್ತುತ ಅಕ್ಲೆಗ್ ಪಿಎಂ ಸ್ವಾನಿಧಿ ಯೋಜನೆಡು ಅಕ್ಲೆನ ಬ್ಯಾರಗ್ ವಾರಿತಿದ ಸಗಾಯ ಬೆಂಬಲ ತಿಕ್ಕೊಂದು ಪನ್ಪಿನ ಮಾಹಿತಿಲೇನು ಬೀದಿ ನಾಟಕದ ಮೂಲಕ ತೆರಿಪಾಯಿರು. ಮಾತ್ರ ಅಲ್ಲ, ಅವರ ಕುಟುಂಬಕ್ಕೆ, ಅವರ ಮನೆಯವರಿಗೆ, ಅವರ ಊರಿನವರಿಗೆ ಎಲ್ಲರಿಗೂ ಅದೇನಿದೆ ಅಂತ ತಿಳ್ಕೊಳ್ಳೋಣ. ಬನ್ನಿ ಬನ್ನಿ ಬನ್ನಿ. ಅಣ್ಣ ನಮಸ್ಕಾರ. ನಮಸ್ಕಾರ. ಈ ಬೀದಿ ವ್ಯಾಪಾರಿಗಳಿಗಾಗಿ ಹಲವಾರು ಯೋಜನೆಗಳು ಬಂದಿದೆ ಅಂತ ತಿಳಿದುಕೊಂಡೆ. ಅದರಲ್ಲಿ ಒಂದನೇ ಯೋಜನೆ ನಮ್ಮ ಹತ್ರ ಇದೆ ಅಂತ ಗೊತ್ತಾಯ್ತು. ಆ ಯೋಜನೆ ಬಗ್ಗೆ ತಿಳಿಸುವಿರಾ? ನಮ್ಮಲ್ಲಿರುವ ಯೋಜನೆ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನೆ. ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನೆ. ಹೌದು. ಒಳ್ಳೆ ವಿಷಯ, ಒಳ್ಳೆ ವಿಷಯ. ಆದರೆ ಇದರಲ್ಲಿ ಸಿಗುವ ಸೌಲಭ್ಯಗಳೇನು? ಇದರಲ್ಲಿರುವ ಸೌಲಭ್ಯ ಏನಂದ್ರೆ, ಈಗ ಬೀದಿ ವ್ಯಾಪಾರಿಗಳ ಸಂಸಾರದಲ್ಲಿ ಏನಾದರೂ ಸಮಸ್ಯೆ ಉಂಟಾಯಿತು ಅವರಿಗೆ 436 ರೂಪಾಯಿ ವರ್ಷಕ್ಕೆ ಕಟ್ಟಿದ್ರೆ 436 ರೂಪಾಯಿ ಕಟ್ಟಿದ್ರೆ 2 ಲಕ್ಷದವರೆಗೆ ವಿಮಾ ಯೋಜನೆ ಸಿಗ್ತದೆ. ಬರೀ 436 ರೂಪಾಯಿ ಕಟ್ಟಿದ್ರೆ 2 ಲಕ್ಷ ವಿಮಾ. ಹೌದು. ಬಹಳ ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ. ಇದು 50 ವರ್ಷದವರೆಗೆ ಮಾತ್ರ ಕಟ್ಟಲಿಕ್ಕಾಗುದು. 55 ವರ್ಷ ಆದ ಮೇಲೆ ಕ್ಲೈಮ್ ಆಗ್ತದೆ. ಓ ಸರಿ ತಿಳಿದಾಯ್ತು. ಇದಕ್ಕೆ ಏನು ಪುರಾವೆಗಳು ಬೇಕು? ಪುರಾವೆಗಳು ಏನಿಲ್ಲ
ಇಲ್ಲಪ್ಪ. ಎಲ್ಲರ ಹತ್ರ ಬ್ಯಾಂಕ್ ಅಕೌಂಟ್ ಇದ್ದೇ ಇದೆ. ಇದೆ ಹಾಗೆ ಆಧಾರ್ ಕಾರ್ಡ್ ಕೂಡ ಇದ್ದೇ ಇದೆ. ಇದೆ. ಅದರದ್ದು ಒಂದೊಂದು ಜೆರಾಕ್ಸ್. ಓ, ಖಾತೆ ಪುಸ್ತಕದ್ದು ಮತ್ತು ಆಧಾರ್ ಕಾರ್ಡ್ ಜೆರಾಕ್ಸ್ ಕೊಟ್ರೆ ಹೌದು. ಆದ್ರೆ ಅದಕ್ಕೆ ಅವರ ಮೊಬೈಲ್ ನಂಬರ್ ಲಿಂಕ್ ಅಂತ ಆಗಿರ್ಬೇಕು. ಮೊಬೈಲ್ ನಂಬರ್ ಲಿಂಕ್ ಆಗಿರ್ಬೇಕು. ಹೌದು. ಸರಿ 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 ಸರಿ. ಲಿಂಕ್ ಆಗದಿದ್ರೆ ಈಗಲೇ ಹೋಗಿ ನಂಬರ್ ಅನ್ನು ಲಿಂಕ್ ಮಾಡಿಕೊಳ್ಬೇಕು. ಲಿಂಕ್ ಆಗದಿದ್ರೆ ಲಿಂಕ್ ಮಾಡಿಸ್ಕೊಳ್ಬೇಕು. ಹೌದು. ಒಳ್ಳೆ ವಿಚಾರ. ಸಾಕು. ಮುಂದೆ ಏನು ಯೋಜನೆ ಇದೆ? ಮುಂದೆ ಅಲ್ಲೊಂದು ಯೋಜನೆ ಇದೆ ಅಲ್ಲ. ಅನಿತದ್ದು ತಂದನಾಡು ತಾನಿ ತಂದಾನು ತಂದನಾಡು ತಾನಿ ತಂದಾನು ತಂದನಾಡು. ಪುತ್ತೂರದ ಸಂಸಾರ ತಂಡ ಬೀದಿ ಬದಿ ನಾಟಕನು ಪ್ರದರ್ಶನ ಮಾಡ್ತಾರೆ. ಬೀದಿ ಬದಿ ವ್ಯಾಪಾರಸ್ಥರಿಗೆ ಮಾಹಿತಿ ಕೊರಿಯರ್ ಬೋರ್ಡ್ ಆದ ಈ ನಾಟಕ ಪ್ರದರ್ಶನ ಆಟನೆ ಮಾಲ್ತದ ಪಂಡದ ಸೋಮೇಶ್ವರ ಪುರಸಭಾ ಮುಖ್ಯಾಧಿಕಾರಿ ಮತ್ತಡಿ ಪ್ರದರ್ಶನ ಉದಿಪನ ಮಾಲ್ತದ ತೆರಿಪಾಯರು. ಸೋಮೇಶ್ವರ ಪುರಸಭೆ ವ್ಯಾಪ್ತಿಯಲ್ಲಿ ಬೀದಿ ಬದಿ ವ್ಯಾಪಾರಸ್ಥರಿಗೆ PM ಸ್ವನಿಧಿ ಯೋಜನೆಯಡಿ ಸೌಲಭ್ಯಗಳ ಮಾಹಿತಿಯನ್ನು ನೀಡುವುದಕ್ಕಾಗಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಅದರ ಪ್ರಯುಕ್ತ ನಿನ್ನೆ ಮತ್ತು ಇವತ್ತು ಬೀದಿ ಬದಿ ವ್ಯಾಪಾರಸ್ಥರಿಗೆ ಸಂಬಂಧಪಟ್ಟ ಹಾಗೆ ಬೀದಿ ನಾಟಕದ ಮೂಲಕ ಸಾರ್ವಜನಿಕರು ಹಾಗೂ ಯಾರು ವ್ಯಾಪಾರಸ್ಥರಿಗೆ ಮಾಹಿತಿಯನ್ನು ಅರಿವು ಮೂಡಿಸುವ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಸಂಸಾರ ತಂಡ ಪುತ್ತೂರು ಇವರ ಸಹಕಾರದೊಂದಿಗೆ ಇವರ ನೇತೃತ್ವದಲ್ಲಿ ನಾವು ಬೀದಿ ಬದಿಯ ಅಲ್ಲಿ ಹಲವಾರು ಪ್ರದರ್ಶನಗಳನ್ನು ಬೀದಿ ನಾಟಕ ಪ್ರದರ್ಶನಗಳನ್ನು ಹಮ್ಮಿಕೊಂಡಿದ್ದು ಈ ದಿನ ಎಲ್ಲ ಫಲಾನುಭವಿಗಳು ಇದರ ಸದುಪಯೋಗ ಪಡ್ಕೊಳ್ಬೇಕಂತ ಮತ್ತೊಮ್ಮೆ ನಾವು ಕೇಳಿಕೊಳ್ತೇವೆ. ಅದೇ ರೀತಿ ಇದೇ ಬರುವ 20ನೇ ತಾರೀಕಿಗೂ 10:30 ಗಂಟೆಗೆ ನಮ್ಮ ಪುರಸಭಾ ಆವರಣದಲ್ಲಿ ಬೀದಿ ಬದಿ ವ್ಯಾಪಾರಸ್ಥರಿಗೆ ಎಲ್ಲ ಸಮಗ್ರ ಮಾಹಿತಿಯನ್ನು ಹಮ್ಮಿಕೊಡಲಿಕ್ಕೆ ನಾವು ಸಮಾವೇಶಗಳನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಕೂಡ ಎಲ್ಲ ಫಲಾನುಭವಿಗಳು ಭಾಗವಹಿಸಬೇಕಾಗಿ ನಾವು ಕೇಳಿಕೊಡುತ್ತಿದ್ದೇವೆ. ಜಿಲ್ಲಾ ಕೌಶಲ್ಯಾಭಿವೃದ್ಧಿ ಯೋಜನೆದ ಜಿಲ್ಲಾ ವ್ಯವಸ್ಥಾಪಕರು ಶ್ರೀಮತಿ ಐರಿನ್ ರೆಬೆಲ್ಲೋ, ಸೋಮೇಶ್ವರ ಪುರಸಭೆದ ಸ್ವಾನಿಧಿ ಯೋಜನೆದ ಶ್ರೀಮತಿ ಸುರೇಖಾ ರವಿಶಂಕರ್, ಶ್ರೀಮತಿ ವಿಶಾಲಾಕ್ಷಿ ಇಂಚಿತಿ ಪ್ರಮುಖರು ಕಾರ್ಯಕ್ರಮದ ಮುತಾಲಿಕೆಳಿತ್ತರು. ಸಮುದಾಯ ಸಂಘಟಕರು ರೋಹಿನಾಥ್ ಎತ್ಕೊಂದು ಪ್ರಾಸ್ತಾವಿಕ ಪಾತ್ರ ಪಂಡಿರು. ಸುದ್ದಿಗೊಂಚಲಿಗೆ ಸ್ವಾಗತ. ಕೋಟೆಪುರ ಹಯಾತುಲ್ ಇಸ್ಲಾಂ ಚಾರಿಟೇಬಲ್ ಟ್ರಸ್ಟ್ ದ ಅಧೀನಡುಪ್ಪುನ ಕೋಟೆಪುರ ಟಿಪ್ಪು ಸುಲ್ತಾನ್ ಆಂಗ್ಲ ಮಾಧ್ಯಮ ಶಾಲೆಡು ಪ್ರತಿಭೆದ ಪ್ರಕಾಶ ಕಾರ್ಯಕ್ರಮ ಗುರುವಾರ ಬುಲ್ಪುಗು ನಡೆತಂಡು. ಕೋಟೆಪುರ ಹಯಾತುಲ್ ಇಸ್ಲಾಂ ಚಾರಿಟೇಬಲ್ ಟ್ರಸ್ಟ್ ದ ಅಧೀನಡುಪ್ಪುನ ಕೋಟೆಪುರ ಟಿಪ್ಪು ಸುಲ್ತಾನ್ ಆಂಗ್ಲ ಮಾಧ್ಯಮ ಶಾಲೆಡು ಪ್ರತಿಭೆದ ಪ್ರಕಾಶ ಕಾರ್ಯಕ್ರಮ ಗುರುವಾರ ಕಾಣೆ ನಡೆದನು. ಕೋಟೆಪುರ ಆಂಗ್ಲ ಮಾಧ್ಯಮ ಶಾಲೆಗೆ ಕಟ್ವಣನ ಒದಗಾಯಿನ ದಾನಿ ಜನಾಬ್ ಹಾಜಿ UK ಅಹಮದ್ ಸೈಯದ್ ಮಲಬಿನಿರಾದ ಪಾಲ್ಪಡೆದಿದ್ದರು. ಕುಡ್ಲಾ ಫಿಶ್ ಆಯಿಲ್ ವಕ ಮಿಲ್ಸ್ ದ ಅಧ್ಯಕ್ಷರು HK ಖಾದರ್ ಪಾತ್ರರೊಂದು ಆಂಗ್ಲ ಮಾಧ್ಯಮ ಶುರು ಮಲ್ತದು ಒಂದು ಸಮಯಡೆ ಜೋಕ್ಲಿನ ಪ್ರತಿಭಾವಂತರನಾದ ಮಲ್ಪೆರೆ ಅಧ್ಯಾಪಕರು ಜಾಸ್ತಿ ಉತ್ತೇಜನ ಕೊಡ್ತು ಈ ಕಾರ್ಯಕ್ರಮನ ಮಲ್ತದೇರು. ದುಂಬುದ ದಿನಕ್ಲೆಡು ಈ ಶಾಲೆ ಉನ್ನತ ಮಟ್ಟಗೆ 2 ಬಣ್ಣದ ಹಾರೈಸಿರು. ಬಹುಮಾನ ವಿತರಣೆ ಕಾರ್ಯಕ್ರಮ ಮೊದಲ ಬಾರಿಗೆ ನಡೀತಾ ಇದೆ. ತುಂಬ ಸಂತೋಷವಾಗ್ತದೆ. ಶಾಲೆ ಆರಂಭಿಸಿದ ಕೂಡಲೇ ಮಕ್ಕಳನ್ನು ಪ್ರತಿಭಾವಂತರಾಗಿ ಇನ್ನೂ ಕೂಡ ಮುಂದೆ ಜಾಸ್ತಿ ಮಾಡಲಿಕ್ಕೋಸ್ಕರ ಅಧ್ಯಾಪಕರು ಬಹಳ ಉತ್ತೇಜನದಿಂದ ಇದೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ದೇವರ ದಯದಿಂದ ಇನ್ನೂ ಕೂಡ ಈ ಕಾರ್ಯಕ್ರಮ ಹೀಗೆ ಮುಂದೆ ನಡೆಯಲಿ ಅಂತ ದೇವರ ಹತ್ರ ಪ್ರಾರ್ಥಿಸ್ತೇನೆ. ಇನ್ನೂ ಕೂಡ ಈ ಶಾಲೆಯಲ್ಲಿ ಎಲ್ಲ ರೀತಿಯಲ್ಲಿ ಇದು ಕೂಡ ಎತ್ತರ ಸ್ಥಾನಕ್ಕೆ ಬೆಳೆಯಲೆಂದು ಹಾರೈಸ್ತಾ ನನಗೀಗ ಅವಕಾಶ ಮಾಡಿಕೊಟ್ಟ ಶಾಲಾ ಅಧಿಕಾರಿಗಳಿಗೆ ವಂದನೆ ಸಲ್ಲಿಸ್ತಾ ಕೋಟೆಪುರ ಉಳ್ಳಾಲ ಹಯಾತುಲ್ ಇಸ್ಲಾಂ ಚಾರಿಟೇಬಲ್ ಟ್ರಸ್ಟ್ ದ ಸಂಘಟನಾ ಕಾರ್ಯದರ್ಶಿ MH ಮಲಾರ್ ಗುರ್ಕಾರ್ ವಹಿಸಿದ ತಂಕ್ಲಿನ ಶಾಲೆಡು ಇತನಿಂಗನೆ LKG ಬೊಕ್ಕ UKG ಜೋಕ್ಲಿನ ಸಂಖ್ಯೆ ಜಾಸ್ತಿ ಆತಂಡು. ತಂಕ್ಲಿನ ಸಂಸ್ಥೆ ಪೊರ್ಲುದ ಶಿಕ್ಷಣ ಸಂಸ್ಥೆಯಾಯರೆ ಆಲೋಚನೆ ಮಲ್ತದ ಪಂಡ ತೆರಿಪಾಯರು. ಹುಡುಗಿಯರಿಗೆ ಒಂದು ಸಮಸ್ಯೆ ಇದೆ. ಮುಂದಿನ ಪೀಳಿಗೆಗೆ ತೊಂದರೆ ಆಗಬಾರ್ದು. ನಮಗಲ್ಲ, ನಮ್ಮದೆಲ್ಲ 50-60 ದಾಟಿತು. ಮುಂದೆ ನಮ್ಮ ಹುಡುಗಿಯರು ಮುಂದೆ ಬರುವಾಗ ಅವರಿಗೆ ಹಾಸ್ಟೆಲ್ ಇಲ್ಲದೆ ಎಲ್ಲೋ ಒಂದು ಬದುಕಬಾರದೆ ಮನೆಯಲ್ಲಿ 7.5 ಕೋಟಿ ರೂಪಾಯಿ ಹಣದಿಂದ ಈ ಶಿಕ್ಷಣ ಸಂಸ್ಥೆಯ ನೇತೃತ್ವವನ್ನು ವಹಿಸಿಕೊಂಡು ಮೊನ್ನೆ ಬ್ರೋಚರನ್ನು ರಿಯಾಜ್ ಬಾವರವರ ನೇತೃತ್ವದಲ್ಲಿ ಅವರು ಬಿಡುಗಡೆ ಮಾಡಿದ್ದಾರೆ. ಇಂಥವರು ನಮ್ಮ ಈ ಸಂಸ್ಥೆಗೆ ನಾವೆಲ್ಲ ಹೇಳ್ತಾ ಇದ್ದೇವಲ್ಲ, ಬೇರೆಯವರು ಅವರೆಲ್ಲ ನಮಗೆ ಒಂದು ಮಾದರಿಗಳು, ನಮಗೆ ಪ್ರೇರಣೆಗಳು. ಆದ್ದರಿಂದ ಇಮ್ತಿಯಾಜ್ ಕದ್ರವರು ನಾನು ಹೇಳಿದೆ, ಸರ್ ಮೊನ್ನೆ ನೀವು ಬಂದಿದ್ದೀರಿ, ಇವತ್ತು ನಮ್ಮ ಟ್ಯಾಲೆಂಟೇ ಇದೆ, ಬನ್ನಿ ನಮ್ಮ ಮನೆ ಸಂಸ್ಥೆಗೆ ಅಂತ ಹೇಳುವಾಗ ಅವರ ಬಿಡುವಿಲ್ಲದ ಸಮಯದಲ್ಲಿ ಬಂದಿದ್ದಾರೆ, ನಮಗೆ ಪ್ರೋತ್ಸಾಹ ಕೊಡಿದೆ. ಅದೇ ರೀತಿಯಲ್ಲಿ ಮೊಳಕೆ ಹೊಡೆದಂಥ ಸಸಿಗೆ ಮತ್ತೆ ನೀರು ಹರಿಸಿದವರು ನಮ್ಮ ಅಲ್ಹಾಜಿ ಹಮೀದ್ ಸೈಯದ್ ಉಳ್ಳಾಳ್ರು.
ಬಹಳ ಮುಖ್ಯವಾಗಿ ಒಂದು ಕಟ್ಟಡವನ್ನು ತನ್ನ ತಂದೆಯ ಹೆಸರಲ್ಲಿ ಸ್ಮರಣಾರ್ಥಕವಾಗಿ ಸುಮಾರು 30 ಲಕ್ಷ ರೂಪಾಯಿ ವೆಚ್ಚದಂಥ ಒಂದು ಅತ್ಯುತ್ತಮವಾದಂಥ ಕಟ್ಟಡದ ಸ್ಥಾಪನೆಯ ಬುನಾದಿಯನ್ನು ಹಾಕಿದವರು. ನಾಳೆ ಈ ಸಂಸ್ಥೆಯನ್ನು ಕಾಲೇಜ್ ಅಥವಾ ಏನಾದರೂ ಪರವಾಗಿಲ್ಲ, ಮೊದಲು ಹಾಕಿದ ಕಟ್ಟಡದ ಅಡಿಪಾಯದ ಕಲ್ಲು ಅದು ಹಾಜಿ ಹಮೀದ್ ಸೈಯದ್ ಉಳ್ಳಾಲ್ರವರು ತನ್ನ ತಂದೆಗೋಸ್ಕರ ಹಾಕಿದ ಕಲ್ಲು. ಅದು ಇನ್ನು ಎತ್ತರಕ್ಕೆ ಬೆಳೆದರೂ ಕೂಡ ಅದರ ಫೌಂಡೇಶನ್ ಇಲ್ಲಿದೆ ಅಲ್ಲ ಹಾಜಿ ಮರ್ಹೂಮ್ ಸೈಯದ್ರವರ ಆ ನೆನಪಿಗೋಸ್ಕರ ಕಟ್ಟಿದಂಥ ಕಟ್ಟಡದ ಕಲ್ಲು. ಆದ್ದರಿಂದ ಅಲ್ಲಿ ಪಡೆದಂಥ ಇಲ್ಮುಗಳು ಸಾರ್ಥಕವಾಗಿದೆ. ಇನ್ನು ಇಲ್ಲಿಂದ ಸಾವಿರಾರು ಮಂದಿ ಮಕ್ಕಳು ಪಡೆದ ಇಲ್ಮಿನಲ್ಲಿ ಅವರು ಪಡೆದು ಉದ್ಯೋಗವು ಮತ್ತೊಂದು ಸಿಕ್ಕಿದರೆ ಅದರೆಲ್ಲರ ಪ್ರತಿಫಲದ ಒಂದೊಂದು ಇಂಚುಗಳು ಕೂಡ ಅವರಿಗೆ ಸಿಗ್ತಾ ಇದೆ. ಉದ್ಯಮಿ ಜನಾಬ್ ಎಸ್ ಖಾದರ್, ಕುಡ್ಲಾ ಇಕ್ರಾ ಫಿಶರೀಸ್ದ ಮಾಲಕಿರು ಇಮ್ತಿಯಾಜ್ ಖತೀಬ್, ಕೋಟೆಪುರ ಟಿಪ್ಪು ಸುಲ್ತಾನ್ ಶಿಕ್ಷಣ ಸಂಸ್ಥೆದ ಪ್ರಾಂಶುಪಾಲರು ಶ್ರೀಮತಿ ಗೀತಾ ಶೆಟ್ಟಿ, ಕೋಟೆಪುರ ಹಯಾತುಲ್ ಇಸ್ಲಾಂ ಚಾರಿಟೇಬಲ್ ಟ್ರಸ್ಟ್ದ ಜೊತೆ ಕಾರ್ಯದರ್ಶಿ ಮೊಹಮ್ಮದ್ ಫಾಜಿಲ್, ಹಯಾತುಲ್ ಇಸ್ಲಾಂ ಚಾರಿಟೇಬಲ್ ಟ್ರಸ್ಟ್ ಸದಸ್ಯರು ಹಮ್ಮಬ್ಬ, ಫೈರೋಜ್, ಅಬ್ದುಲ್ ರಹಿಮಾನ್ ಇಂಚಿತ್ತಿ ಪ್ರಮುಖರು ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ಒಂದುವೆ ಪೊರ್ತು ಕ್ರೀಡೆ, ಸಾಂಸ್ಕೃತಿಕ ಬೊಕ್ಕ ಶೈಕ್ಷಣಿಕವಾದ ವಿಜೇತರಾಯಿನ ಅಂಚನೆ ಜಾಸ್ತಿ ಅಂಕ ಪಡೆಯಿನ ವಿದ್ಯಾರ್ಥಿಗಳಿಗೆ ಇನಾಮ್ ನೆನ್ಪಟ್ಟಿಯರು. इकबाल, थर्ड फातिमा अलीफा, ट्विन, 100 meter running race first standard boys. First Abdul Hayan UK. ಶಿಕ್ಷಕಿಯರು ಮೋವಿತಾ ಸಭೆ ನೆತ್ಕೊಂಡೇರು. ಶಿಕ್ಷಕಿಯರು ಅಮಿತಾ ಸಭೆ ಸ್ಥಾರಕೆ ಮಲ್ತೇರು. ಶಿಕ್ಷಕಿ ಫರೀದಾ ಇನಾಮ್ಲೆದ ವರದಿನ ಓದಿಯರು. ಶಿಕ್ಷಕಿ ಮೃದುಲಾ ಜೀವನ್ ಬಂಗೇರ ಸೊಲ್ಮೆ ಸಂದಾಯರು. ಅವಿರ್ದ ಬೊಕ್ಕ ಜೋಕ್ಲಿನ ಪ್ರತಿಭಾ ಪ್ರದರ್ಶನ ನಡೆದನು. चीटी चाटी चीनी चटोरी चीनी खो चंदा चमके चम चम चीखे चौकन्ना चोर चीटी चाटी चीनी चटोरी चीनी खो कितना मुश्किल है ये गाना जरा गा के दिखाना चंदा चीनी चमके चाटे चौकन्ना चीखे चोर चंदा चमके चम चम चीखे चौकन्ना चोर चीटी चाटी चीनी चटोरी चीनी खो के खड़कने से खड़कती है खिड़कियां, खिड़कियों के खड़कने से खड़कता है खड़क सिंह। खड़क सिंह के खड़कने से खड़कती है खिड़कियां, खिड़कियों के खड़कने से खड़कता है खड़क सिंह। कितना मुश्किल ये गाना जरा गा के दिखाना खड़क खड़क के खड़के खड़के खड़क सिंह खड़के सो चंदा चमके चम चम चीखे जो गन्ना चोर चीटी चाटी चीनी चटोरी चीनी खोर चंदा चमके चम चम चीखे चौकन्ना चोर चीटी चाटे चीनी चटोरी चीनी खोर. ಸುದ್ದಿಗೊಂಚಲಿಗೆ ಸ್ವಾಗತ. ಕುಂಪಲ ಶಿವಪುರ ಶ್ರೀ ದುರ್ಗಾ ಪರಮೇಶ್ವರ ಕ್ಷೇತ್ರಡ್ 72ನೇ ದಿನ ಬುಧವಾರ ಬಯ್ಯಗ್ ಕುಂಪಲ ಗುರುನಗರದ ಶ್ರೀಕೃಷ್ಣ ಮುಖ್ಯಪ್ರಾಣ ದೇವಸ್ಥಾನ ಮಾರುತಿ ಮಠದ ಭಕ್ತ ವೃಂದದಕ್ಕಲು ಸಂಧ್ಯಾ ಭಜನಾ ಸೇವೆಯನ್ನು ನಡಪಾದ ಕೊರಿಯರು. ಕುಂಪಲ ಶಿವಪುರ ಶ್ರೀ ದುರ್ಗಾ ಪರಮೇಶ್ವರ ಕ್ಷೇತ್ರಡ್ 72ನೇ ದಿನದ ಸಂಧ್ಯಾ ಭಜನೋತ್ಸವ ಬುಧವಾರ ನಡೆತಂಡು. ಕುಂಪಲದ ಪರಮೇಶ್ವರ ನಾಯ್ಕ್, ಮಂಜುನಾಥ ಭಟ್ಕಲ, ಕುಂಪಲದ ಶ್ರೀಮತಿ ಸವಿತಾ ಬೊಕ್ಕ ವೇಣುಗೋಪಾಲ, ಕುಮಾರಿ ಸಾನ್ವಿ, ಶ್ರೀಮತಿ ಗಾಯತ್ರಿ ಚಿದಾನಂದ ಸುಳ್ಯ, ಉಲ್ಲಾಲ ಪೊಲೀಸ್ ಠಾಣೆದ ಆರಕ್ಷಕರು ಪ್ರಾಣೇಶ್ ತುಡರ್ ಬೆಳಗಾದ 72ನೇ ದಿನದ ಸಂಧ್ಯಾ ಭಜನೆಗೆ ಚಾಲನೆ ಕೊರಿಯರು.
ಚೆಲುವ ಕೃಷ್ಣನ ಎಲ್ಲಿ ನೋಡಿದಿರೇ ರಂಗನ ಎಲ್ಲಿ ನೋಡಿದಿರೇ ಚೆಲುವ ಕೃಷ್ಣನ ಎಲ್ಲಿ ನೋಡಿದಿರೇ ರಂಗನ ಎಲ್ಲಿ ನೋಡಿದಿರೇ ಕುಂಪಲ ಗುರುನಗರದ ಶ್ರೀಕೃಷ್ಣ ಮುಖ್ಯಪ್ರಾಣ ದೇವಸ್ಥಾನ ಮಾರುತಿ ಮಠದ ಭಕ್ತ ವೃಂದದಕಲು 72ನೇ ದಿನದ ಸಂಧ್ಯಾ ಭಜನಾ ಸೇವೆಯನ್ನು ನಡಪಾದು ಕೊರಿಯರು. ಸುದ್ದಿಗೊಂಚಲಿಗೆ ಸ್ವಾಗತ. ಕೊನಾಜೆ ಬುಲ್ಬಾ ಶ್ರೀ ಉಲ್ಲಾಲ್ದಿ ಅಮ್ಮನ ಕ್ಷೇತ್ರಡಿ 5ನೇ ವರ್ಷದ ವಾರ್ಷಿಕ ಪ್ರತಿಷ್ಠಾ ಮಹೋತ್ಸವದ ಸಂಭ್ರಮಲು ಗುರುವಾರ ನಡೆತಂಡು. ಪ್ರತಿಷ್ಠಾ ವಾರ್ಷಿಕದ ವಿಶೇಷವಾದ ಲೋಕ ಕಲ್ಯಾಣಾರ್ಥವಾದ ಕಾಂಡೆ ಚಂಡಿಕಾಯಾಗ ನಡೆತಂಡು. ಕೊಣಾಜೆ ಬೊಲ್ಮದ ಶ್ರೀ ಉಳ್ಳಾಲ್ತಿ ಅಮ್ಮನ ಕ್ಷೇತ್ರಡ್ ಶ್ರೀ ಉಳ್ಳಾಲ್ತಿ ಅಮ್ಮನ 5ನೇ ವರ್ಷದ ವಾರ್ಷಿಕ ಪ್ರತಿಷ್ಠಾ ಮಹೋತ್ಸವನ ಗುರುವಾರ ನಡಪಾಯಿರು. ಪದ್ಮವಿಭೂಷಣ ರಾಜಶ್ರೀ ಡಾಕ್ಟರ್ ಡಿ ವೀರೇಂದ್ರ ಹೆಗಡರಿನ ಶುಭಾಶೀರ್ವಾದಡ್ ಎಡಪದೌದ ವೇದಮೂರ್ತಿ ವೆಂಕಟೇಶ ತಂತ್ರಿಲಿನ ಪೌರೋಹಿತ್ಯಡ್ ಸುದರ್ಶನ್ ಭಟ್ರನ ಮಾರ್ಗದರ್ಶನಡ್ ಧಾರ್ಮಿಕ ವೈದಿಕ ವಿಧಿಗಳು ನಡೆತಂಡು. ಕಾಂಡೆ ಸಾಮೂಹಿಕ ಪ್ರಾರ್ಥನೆ ಸ್ಥಳ ಶುದ್ಧಿ ಗಣಹೋಮ ಆದ ಉಳ್ಳಾಲ್ತಿ ಅಮ್ಮನ ಕಲಶ ಪ್ರತಿಷ್ಠೆ ಕಲಶಾಭಿಷೇಕ ಅಲಂಕಾರ ಪೂಜೆ ಭೂತ ಪೂಜೆಯಾದ ಚಂಡಿಕಾಯಾಗ ಶುರುವಾಡು. Yeah.
ಮಧ್ಯಾಹ್ನಡು ಚಂಡಿಕಾಯಾಗದ ಪೂರ್ಣಾಹುತಿಯಾದ ಉಳ್ಳಾಲ್ತಿ ಅಮ್ಮನ ಮಹಾಪೂಜೆ ನಡೆತದೆ. ಚಂಡಿಕೆ ವ್ಯಾಧಿನಾಶಿನಿ ಪಡೆದು ಆ ಸ್ತೋತ್ರ ದೇವಿನ ಚಂಡಿಕೆ ಪಡೆದ ಸ್ತೋತ್ರ ಮತ್ತು ಯಾವಿಗೆ ನಂಗೆ ಬಪ್ಪನ ಹೆಂಚಿನೊಂಜಿ ಸಾಂಸಾರಿಕವಾದ ದೈಹಿಕವಾದ ಮಾನಸಿಕವಾದ ಪ್ರಪಂಚಕ್ಕೆ ಕ್ಲೇಶವುಳ್ಳ ఆయన ಪೂರ ದೇವಿ ದೂರ ಕಪ್ಪುವಂಥದ್ದು ನಂಗೆ ಕೂಡ ಸುಖ ಒದಗಾದ ರಕ್ಷಣೆ ಭಕ್ತರಿಗೆ ಪಡೆದು ಐಕೋಸ್ಕರವಾದ ಚಂಡಿಕೆಯನ್ನು ಆರಾಧನೆ ಕೊಡುವ ಅಂಜಿತ್ ನಾವಂಜಿ ಚಂಡಿಕಾಯಾಗನ ಈ ಕ್ಷೇತ್ರ ಸ್ವಾಮಿನಿಯಾಗಿತ್ಯ ಉಳ್ಳಾದಿನ ಸನ್ನಿಧಾನ ಉದ್ಯೋಗಸ್ಕರವಾದ ಅಂಜನೆ ಗ್ರಾಮ ಭಕ್ತನ ಅರಿಷ್ಟು ಭಯಕವಾದ ದೂರಾದ ಅಂಜನೆ ಸ್ತ್ರೀಶಾವ ಬ್ರಹ್ಮಶಾವ ಗೋಶಾವ ಇತ್ಯಾದಿ ದೂರಾದ ನಂಗೆ ಮಾತ ದೈಹಿಕ ಆನುಷ್ಠಿಕ ಫಲಪ್ರಾಪ್ತಿಗೋಸ್ಕರವಾದ ಸಂಕಲ್ಪ ಮತ್ತೊಂದು ಪ್ರತಿ ವರ್ಷದ ಪ್ರತಿಷ್ಠಾ ಅತ್ಯಂತ್ಯ ದಿವಸೋಡು ಆ ದೇವಿನ ಸನ್ನಿಧಾನ ಅರ್ಪಣೆ ಮತ್ತೊಂದು ಅಂಜನೆ ಈ ವರ್ಷದ ಸಂಕಲ್ಪದ ಪ್ರಕಾರ ಸ್ವಸ್ತಿಕಾ ಮಧ್ಯಳು ಮಂಡಲ ಮಧ್ಯಳು ಅಗ್ನಿ ಮಧ್ಯಳು ಕಲಶ ಮಧ್ಯಳು ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಬಂದು ಚಂಡಿಕೆ ಬಂದ ರೂಪನ ಅನುಸಂಧಾನ ಮತ್ತೊಂದು ಆ ಮಹಾದೇವಿನ ಆರಾಧನೆ ಚಿತಾಮೂರ್ತಿ ನೀತಿ ಧ್ಯಾನಾವಾಹನಾದಿ 14 ಉಪಚಾರ ಪೂಜೆ ಜಲಗಂಧ ಪುಷ್ಪಧೂಪದೀಪ ನೈವೇದ್ಯವನ್ನು ಪಂಚೋಪಚಾರ ಪೂಜೆ ಮಾಡುತ್ತದೆ. ಆ ಮಂಡಲ ಮಧ್ಯಳು ಪೃಥ್ವಿ ತತ್ವದ ಆರಾಧನೆ ಮತ್ತೊಂದು ಕಲಶ ಪ್ರತಿಷ್ಠಾಪನೆ ಜಲತತ್ವದ ಆರಾಧನೆ ಮತ್ತೊಂದು ಅಂಚನೆ ಅಗ್ನಿ ಪ್ರತಿಷ್ಠಾಪನೆ ಮತ್ತದ ಸಂಸ್ಕೃತವಾದ ಅಗ್ನಿಗೆ ಆ ಮಾರ್ಕಂಡೇಯ ಋಷಿಗಳು ದೇವಿನ ಪುಗರಿಂಚಿತ್ತಿ ಆ ದೇವಿ ಮಹಾತ್ಮೆ ಸಪ್ತಶತಿ 700 ಶ್ಲೋಕ ಮಂತ್ರಗಳು ವಿಶೇಷವಾದ ಆ ದೇವಿಗೆ ಪ್ರಿಯಕರವಾಯಿತಿ ಗುಡಾನ್ನ ಪ್ರೇತ ಮಾನಸಾಯಿ ಮಹಾ ಬಡದೆ ಬೆಲ್ಲದ ಪಾಯಸ ದಾಂಡ ದೇವಿನ ಸೇವಲ್ಪನಗ ಬೆಲ್ಲದ ವಸ್ತುವನ್ನು ಸಮರ್ಪಣೆ ಕೊಡುಗೆ ಪಂಚಗಜ್ಜಯನ ಅಥವಾ ಬೆಲ್ಲದ ಪಾಯಸನ ಇಂಚ ಮಧುರ ಪದಾರ್ಥನ ತ್ರಿಮಧುರನ ಇಂಚ ಈ ರೀತಿಯಾದ ದೇವಿಗೆ ಸಮರ್ಪಣೆ ದಾಂಡ ದೇವಿಗೆ ಸಂತೋಷ ಪಡುವಂದಿ ಕುಣಿ ಅವಾಗ ಅಂಜಿತ್ತ ಮಹಾದೇವಿಗೆ 27 ದ್ರವ್ಯ ಮಿಳಿತವಾಯಿತಿ ಆ ಪರಮಾನ್ನ ಕಾರಿ ಪಾಯಸತ್ತೆ ಐಕೆ ಕುಂಬಳ ಕರಂಬು ಅಂಜನೆ ಒದ್ದೋಳು ಐದಕ್ಕೆ ತ್ರಿಮಧುರ ಅಂಜನೆ ಕೆಲವು ಬಗೆದ ಪುಷ್ಪಗಳು ಅಂಜನೆ ಪಾತ್ರಗಳು ಏಲಕ್ಕಿ ಲವಂಗ ದಾಸಿನಿ ಎಣ್ಣೆ ಇಂದಿನ ಮಾದ ಇಂಚ ಒಟ್ಟು 27 ದ್ರವ್ಯ
ಬಿಡನ ಆ ಪರಮಾತ್ಮಗ ಬಾಡ್ದೆ ಅಂಜಿತ್ತವಂಗೆ ಪರಮಾತ್ಮ ಆವತಿನ ಆ ಮಹಾದೇವಿಗೆ ಅಗ್ನಿ ಕೊಡು ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಪಂಪನ ಸ್ವರೂಪಗಳು ಅನುಸಂಧಾನ ತಂದು ಅಭಿವೃದ್ಧಿ ಪಕ್ಕ ಪ್ರಸಾದ ವಿತರಣೆಯಾದ ಅನ್ನ ಸಂತರ್ಪಣೆ ನೆರವೇರಿತು. ಶ್ರೀ ಉಳ್ಳಾಲ್ತಿ ಅಮ್ಮನ ಕ್ಷೇತ್ರದ ಅಧ್ಯಕ್ಷರು ಪ್ರಸಾದ್ ರೈ ಕಲ್ಲಿಮಾರ್ ಹೊಸಮನೆ ಶ್ರೀಮತಿ ವಿಜಯಲಕ್ಷ್ಮಿ ಪಿ ರೈ ದಂಪತಿಲು ಯಾಗದ ಮುತಾಲಿಕಿಡಿತ್ತೇರು. ಪ್ರಧಾನ ಕಾರ್ಯದರ್ಶಿ ಕೆ ರವೀಂದ್ರ ರೈ ಕಲ್ಲಿಮಾರ್, ಕೋಶಾಧಿಕಾರಿ ರವೀಂದ್ರ ಬಂಗೇರ ಕೊಣಾಜೆ, ಕಾರ್ಯದರ್ಶಿಲು ಸುಂದರ್ ಶೆಟ್ಟಿಗಾರ್ ಮುಚ್ಚಿಲಕೋಡಿ, ಭುಜಂಗಗಟ್ಟಿ ಕಟ್ಟೆಪುಣಿ, ಕೊಣಾಜೆ ಮುಲ್ಲಾರ ಶ್ರೀ ವೈದ್ಯನಾಥ ಕ್ಷೇತ್ರದ ಆಡಳಿತ ಮೊಕ್ತೇಸರರು ದೇವದಾಸ್ ಶೆಟ್ಟಿ ಕಲ್ಲಿಮಾರ್ ಗೊತ್ತು, ರಾಜಾರಾಮ್ ರೈ ಕಲ್ಲಿಮಾರ್ ಬೊಕ್ಕ ಪದಾಧಿಕಾರಿಲು ಸದಸ್ಯರು ಕಾರ್ಯಕ್ರಮದ ಮುತಾಲಿಗೆಡಿತ್ತರು. ಲಯನ್ಸ್ ಜಿಲ್ಲೆ 2ನೇ ಉಪ ರಾಜ್ಯಪಾಲರು ಕುಡ್ಪಿ ಅರವಿಂದ ಶೆನೈ, ವಿಶ್ರಾಂತ ಉಪಕುಲಪತಿಲು ಡಾಕ್ಟರ್ ಚಿನ್ನಪ್ಪ ಗೌಡ, ಇಂಚಿತ್ತಿ ಪರಿಸರದ ಪ್ರಮುಖರು ಗಣ್ಯರು ಪಾಲ್ಪಡೆದಿದ್ದರು. ಆತ್ಮೀಯ ವೀಕ್ಷಕ ಬಾಂಧವರೇ, ಇಡಗು ಪೊಸಕುರಲ್ದ ಇನಿತ ಸುದ್ದಿಗೊಂಚಲಿನ ಮುಗಿತೊಂದುಲ್ಲ. ನಿರಂತರ ಸುದ್ದಿಲೆಗೆ ತೂವೊಂದು ಪುಲೆ ಪೊಸಕುರಲು 24x7.